ವಿದ್ಯೋದಯ ವಾದಿರಾಜ ರಸ್ತೆ ಸಮೀಪದಲ್ಲಿ ನಡೆದಿರುವಂತಹ ಕಾಂಕ್ರೀಟ್ ಕಾಮಗಾರಿ ಇದು ಕಳಪೆ ಮಟ್ಟದ ಕಾಮಗಾರಿ ಎಂದು ದೂರುಗಳು ಕೇಳಿಬಂದಿವೆ. ಕಳಪೆ ಮಟ್ಟದ ಕಾಮಗಾರಿಯಿಂದ ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತಿರುವುದನ್ನು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಈ ಬಗ್ಗೆ ಸಹಜವಾಗಿ ಮೂಡಿದೆ. ವಾಹನಗಳು ಸಂಚರಿಸುತ್ತಿರುವಾಗ ರಸ್ತೆಯಿಂದ ಸಿಮೆಂಟ್ ಜಿಲ್ಲೆಯ ಧೂಳು ಮೇಲೆ ಇಡುತ್ತಿದೆ. ಅಕ್ಕಪಕ್ಕದ ಮನೆಗಳಿಗೂ ಧೂಳು ಪ್ರವೇಶಿಸ್ತಾ ಇದೆ. ಸಾರ್ವಜನಿಕರ ಸಂಚಾರಕ್ಕೂ ತೊಂದರೆ ಎದುರಾಗಿದೆ. ಕಣ್ಣಿನ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬಾಧಿಸುವ ಭೀತಿ ಎದುರಾಗಿದೆ. ಹಿರಿಯ ನಾಗರಿಕರು, ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಸದ್ಯ ಸಮಸ್ಯೆಯನ್ನು ಪರಿಶೀಲಿಸಿ ನಗರಸಭೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಗರಸಭೆಯ ಮಾಜಿ ಸದಸ್ಯ ನಿತ್ಯಾನಂದ ಬಳಕಾಡು ಆಗ್ರಹಿಸಿದ್ದಾರೆ.